ಈ ರಾಶಿಯವರು ಸಣ್ಣ ಟೀಕೆ ಅಥವಾ ಮಾತುಗಳನ್ನ ಹೃದಯಕ್ಕೆ ಹಚ್ಕೊಳ್ತಾರೆ. ಅಂದ್ರೆ ತುಂಬಾನೇ ಸೆನ್ಸಿಟಿವ್. ಈ ರಾಶಿಯ ಗಂಡಸರು ತಮಗಿಂತ ವಯಸ್ಸಿನಲ್ಲಿ ದೊಡ್ಡ ವಯಸ್ಸಿನ ಹೆಣ್ಣು ಮಕ್ಕಳನ್ನ ಇಷ್ಟಪಡ್ತಾರೆ. ಈ ರಾಶಿಯವರು ತಮ್ಮ ಅಣ್ಣ ತಮ್ಮಂದಿರಿಂದಲೇ ಹೆಚ್ಚು ಮೋಸ ಹೋಗ್ತಾರೆ. ಈ ರಾಶಿಯವರು ದುಡ್ಡು ಇದ್ದರೂ ದುಡ್ಡು ಇಲ್ಲದಿದ್ದರೂ ಒಂದೇ ತರ ಇರ್ತಾರೆ. ಈ ರಾಶಿಯ ಹೆಣ್ಣು ಮಕ್ಕಳು ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋದು ಜಾಸ್ತಿ. ಹೌದು, ಆ ರಾಶಿಯೇ ಮೀನ ರಾಶಿ. ಇದನ್ನ ಇಂಗ್ಲಿಷ್ ನಲ್ಲಿ ಪಾಯ್ಸೀಸ್ ಅಂತ ಕೂಡ ಕರೆಯುತ್ತಾರೆ. ಸ್ನೇಹಿತರೆ, ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಅಂದ್ರೆ 12ನೇ ರಾಶಿಯೇ ಮೀನು ರಾಶಿ. ಉಳಿದ 11 ರಾಶಿಗಳಿಗಿಂತ ಭಿನ್ನವಾದ ವ್ಯಕ್ತಿತ್ವ ಇವರದಾಗಿದೆ. ಕನಸು ಹಾಗೂ ಪ್ರಣಯದ ಸಂಕೇತವಾದ ಈ ರಾಶಿಯವರು ತಮ್ಮ ಸೃಜನಶೀಲತೆಗೆ ಹೆಸರುವಾಸಿಯಾಗಿದ್ದಾರೆ. ಅನೇಕರು ಉದಾರತೆ ಮತ್ತು ಸಹಾನುಭೂತಿ ಉಳ್ಳವರು ಈ ರಾಶಿಯವರಾಗಿದ್ದಾರೆ. ಈ ರಾಶಿಯವರಿಗೆ ಅದೃಷ್ಟದ ದಿನ ಅಂದ್ರೆ ಅದು ಸೋಮವಾರ, ಮಂಗಳವಾರ ಮತ್ತು ಭಾನುವಾರವಾಗಿದೆ. ಅದೃಷ್ಟದ ಬಣ್ಣ ಅಂದ್ರೆ ಅದು ಹಳದಿಯಾಗಿದೆ. ಆದ್ರೆ ಈ ರಾಶಿಯವರು ತಪ್ಪಿಸಬೇಕಾದಂತಹ ಕೆಲವೊಂದು ದಿನಗಳಿವೆ. ಸಾಮಾನ್ಯವಾಗಿ ಮೀನ ರಾಶಿಯವರು ಶನಿವಾರ ಅಂದ್ರೆ ಸಾಟರ್ಡೆ ಸ್ವಲ್ಪ ಜಾಗರೂಕತೆಯಾಗಿರಬೇಕು. ಯಾಕಂದ್ರೆ ಶನಿಯ ಪ್ರಭಾವವು ಕೆಲಸದಲ್ಲಿ ವಿಳಂಬವನ್ನ ಉಂಟು ಮಾಡುವುದು ಈ ರಾಶಿಯವರಿಗೆ ಸಹಜವಾಗಿದೆ. ಈ ರಾಶಿಯಲ್ಲಿ ಹುಟ್ಟಿದಂತಹ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಆಲ್ಬರ್ಟ್ ಐನ್ಸ್ಟೈನ್, ಕನ್ನಡದ ಖ್ಯಾತ ನಟ ಶಂಕರ್ ನಾಗ್, ಸ್ಟೀವ್ ಜಾಬ್, ಆಪಲ್ ನ ಸಿಇಒ ಆಗಿದ್ದರು, ಎಚ್.ಡಿ. ಕುಮಾರಸ್ವಾಮಿ, ಪ್ರಸಿದ್ಧ ಕ್ರಿಕೆಟ್ ಬೌಲರ್ ಅನಿಲ್ ಕುಂಬ್ಳೆ, ಆಲಿಯಾ ಭಟ್, ಶ್ರೇಯಾ ಘೋಷಾಲ್ ಮತ್ತು ಅನುಪಮ್ ಖೇರ್ ಆಗಿದ್ದಾರೆ. ಆದ್ರೆ ಇವರ ಕೆಲವೊಂದು ಕ್ಯಾರೆಕ್ಟರ್ಗಳು ಹಲವರಿಗೆ ವಿಚಿತ್ರ ಅನಿಸುತ್ತದೆ. ಅದೇನಂದ್ರೆ ಅತಿಯಾದ ಸಂವೇದನಾಶೀಲತೆ ಅಂದ್ರೆ ಹೈಪರ್ ಸೆನ್ಸಿಟಿವ್. ಮೀನು ರಾಶಿಯವರು ಸಣ್ಣ ಟೀಕೆ ಅಥವಾ ಮಾತನ್ನ ಹೃದಯಕ್ಕೆ ಹಚ್ಚಿಕೊಳ್ಳುತ್ತಾರೆ. ಯಾರೋ ಅಚಾತುರ್ಯದಿಂದ ಅಂದ್ರೆ ಕಾಮಿಡಿಯಾಗಿ ಆಡಿದ ಮಾತಿಗೂ ಅವರು ದಿನಗಟ್ಟಲೆ ಕೊರಗುತ್ತಾರೆ. ಇದರಿಂದ ಅವರಿಗೆ ಆತ್ಮವಿಶ್ವಾಸದ ಕುಸಿತ ಹೆಚ್ಚಾಗುತ್ತದೆ. ಇವರು ತುಂಬಾ ಭಾವನಾತ್ಮಕ ಕುಶಲತೆಯನ್ನು ಹೊಂದಿರುತ್ತಾರೆ. ಅಂದ್ರೆ ಎಮೋಷನಲ್ ಮ್ಯಾನಿಪುಲೇಷನ್ ಇವರಲ್ಲಿ ಆಗುತ್ತದೆ. ಮೀನು ರಾಶಿಯವರು ಭಾವನೆಗಳ ರಾಜರು. ಯಾರನ್ನಾದರೂ ತಮ್ಮ ಕಡೆಗೆ ಸೆಳೆಯಲು ಅಥವಾ ಕೆಲಸ ಮಾಡಿಸಿಕೊಳ್ಳಲು ಇವರು ವಿಕ್ಟಿಮ್ ಕಾರ್ಡ್ ಅಂದ್ರೆ ತಾವು ಅಸಹಾಯಕರೆಂದು ತೋರಿಸಿಕೊಳ್ಳುವುದು ಸಹಜ. ಎದುರಿಗಿದ್ದವರು ತಾವು ತಪ್ಪು ಮಾಡಿದ್ದೇವೆ ಎಂಬ ಅಪರಾಧ ಪ್ರಜ್ಞೆ ಮೂಡಿಸುವುದರಲ್ಲಿ ಇವರು ನಿಸ್ಸೀಮರು. ವಾಸ್ತವದಿಂದ ಕೂಡ ಪಲಾಯನ ಆಗುತ್ತಾರೆ. ಇವರಲ್ಲಿ ಎಸ್ಕೇಪಿಸಮ್ ಜಾಸ್ತಿ ಇರುತ್ತದೆ. ಹೌದು, ಸಮಸ್ಯೆಗಳು ಎದುರಾದಾಗ ಅವುಗಳನ್ನ ಎದುರಿಸುವ ಬದಲು ಮೀನು ರಾಶಿಯವರು ಅದರಿಂದ ಓಡು ಹೋಗುವ ಪ್ರಯತ್ನ ಮಾಡುತ್ತಾರೆ. ಇದು ಕೆಲವೊಮ್ಮೆ ವ್ಯಸನಗಳಿಗೆ ಅಂದ್ರೆ ಅತಿಯಾದ ನಿದ್ದೆ, ಮೊಬೈಲ್ ಚಟ ಅಥವಾ ಇತರ ಅಭ್ಯಾಸಗಳು ಇದಕ್ಕೆ ದಾರಿ ಮಾಡಿಕೊಡಬಹುದು. ಜವಾಬ್ದಾರಿಗಳಿಗಿಂತ ನುಣುಚಿಕೊಳ್ಳುವಂತೆ ಮಾಡುತ್ತದೆ. ಇನ್ನೊಂದು ಏನಂದ್ರೆ ಸೋಮಾರಿತನ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಇವರು ತುಂಬಾನೇ ವಿಳಂಬವನ್ನು ಕೂಡ ಮಾಡ್ತಾರೆ. ಇವರು ಯಾವುದೇ ಕೆಲಸವನ್ನ ಅಥವಾ ಕಠಿಣ ನಿರ್ಧಾರವನ್ನ ಮುಂದೂಡುತ್ತಾನೆ ಹೋಗುತ್ತಾರೆ. ಪ್ರಾಯೋಗಿಕ ಅಂದ್ರೆ ಪ್ರಾಕ್ಟಿಕಲ್ ಜಗತ್ತಿನಲ್ಲಿ ಬದುಕುವ ಬದಲು ಕಲ್ಪನಾ ಲೋಕದಲ್ಲಿ ಇರಲು ಇವರು ಇಷ್ಟಪಡುತ್ತಾರೆ. ಹೀಗಾಗಿ ಕೆಲಸಗಳು ಬಾಕಿ ಉಳಿಯುತ್ತವೆ. ಪ್ಯಾಸಿವ್ ಅಗ್ರೆಸಿವ್ನೆಸ್ ಅಂದ್ರೆ ಸೇಡು ತೀರಿಸಿಕೊಳ್ಳುವ ರೀತಿ. ಇವರು ನೇರವಾಗಿ ಜಗಳ ಮಾಡುವುದಿಲ್ಲ. ಬದಲಿಗೆ ಒಳಗೆ ಕೋಪ ಇಟ್ಟುಕೊಂಡು ಮೌನವಾಗಿರುವುದು ಅಥವಾ ಸಣ್ಣ ಪುಟ್ಟ ವಿಷಯದಲ್ಲಿ ಕಿರಿಕಿರಿ ಮಾಡುವ ಮೂಲಕ ಸೇಡಿ ತೀರಿಸಿಕೊಳ್ಳುತ್ತಾರೆ. ಇವರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿಯುವುದು ಬಹಳ ಕಷ್ಟನೇ. ಅತಿಯಾದ ರಹಸ್ಯಗಾರಿಕೆ, ಎಕ್ಸ್ಟ್ರೀಮ್ ಸೀಕ್ರೆಸಿ. ಹೌದು, ಇವರು ತಮ್ಮ ನಿಜವಾದ ಮುಖವನ್ನ ಎಲ್ಲರಿಗೂ ತೋರಿಸುವುದಿಲ್ಲ. ಇವರ ಮನಸ್ಸಿನ ಒಂದು ಭಾಗ ಯಾವಾಗಲೂ ರಹಸ್ಯಮಯವಾಗಿರುತ್ತದೆ. ಈ ಗುಣವು ನಂಬಿಕೆಯ ಮೇಲೆ ಹೊಡೆತ ಕೊಡಬಹುದು. ಹಗಲುಗನಸು ಮತ್ತು ಗೊಂದಲ. ಹೆಚ್ಚಾಗಿ ಇವರು ಹಗಲುಗನಸನ್ನ ಕಾಣ್ತಾರೆ ಮತ್ತು ಯಾವಾಗಲೂ ಕನ್ಫ್ಯೂಷನ್ ಸ್ಟೇಟ್ ನಲ್ಲಿ ಇರ್ತಾರೆ. ಇವರು ಕಲ್ಪನಾ ಲೋಕದಲ್ಲಿ ಇರುವುದರಿಂದ ವಾಸ್ತವ ಮತ್ತು ಕಲ್ಪನೆಯ ನಡುವಿನ ವ್ಯತ್ಯಾಸ ಮರೆತು ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ. ಇದರಿಂದ ಇವರನ್ನ ನಂಬಿದವರಿಗೂ ನಷ್ಟವಾಗುವ ಸಂಭವ ಇರುತ್ತದೆ. ಅತಿ ಹೆಚ್ಚು ನಂಬುವುದು ಅಂದ್ರೆ ಓವರ್ ಟ್ರಸ್ಟಿಂಗ್. ಹೌದು, ಇವರು ಎಲ್ಲರನ್ನ ಒಳ್ಳೆಯವರೆಂದೇ ಭಾವಿಸುತ್ತಾರೆ. ಈ ಗುಣದಿಂದಾಗಿ ವಂಚಕರು ಇವರನ್ನ ಸುಲಭವಾಗಿ ಬಳಸಿಕೊಳ್ಳಬಹುದು ಅಥವಾ ಮೋಸ ಹೋಗಬಹುದು. ಪದೇ ಪದೇ ಮೋಸ ಹೋದರೂ ಇವರು ಪಾಠ ಕಲಿಯುವುದು ಸ್ವಲ್ಪ ನಿಧಾನ. ಹತಾಶೆ ಮತ್ತು ನಕಾರಾತ್ಮಕ ಚಿಂತನೆ, ಪೆಸಿಮಿಸಂ ಅನ್ನುತ್ತಾರೆ. ಯಾವುದಾದ್ರೂ ವಿಷಯ ಅಂದುಕೊಂಡಂತೆ ನಡೆಯದಿದ್ದರೆ ಇವರು ಬೇಗನೆ ನಿರಾಶೆಗೊಳ್ಳುತ್ತಾರೆ. ನನ್ನಿಂದ ಏನು ಸಾಧ್ಯವಿಲ್ಲ ಎಂಬ ನಕಾರಾತ್ಮಕ ಮನೋಭಾವ ಇವರನ್ನ ಯಾವಾಗಲೂ ಕಾಡುತ್ತದೆ. ಇನ್ನೊಂದು ವಿಷಯ ಏನೆಂದರೆ ಇವರ ಮನಸ್ಸು ಗೊಂದಲದ ಗೂಡು. ಹೌದು, ಮನಸ್ಸಿನಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚು ವಿಚಾರಗಳ ಬಗ್ಗೆ ನಿರಂತರ ಸಂಘರ್ಷ ಇವರಲ್ಲಿ ನಡೆಯುತ್ತಾನೆ ಇರುತ್ತದೆ. ಯಾವುದು ಸರಿ, ಯಾವುದು ತಪ್ಪು ಎಂಬ ಗೊಂದಲದಿಂದಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಇವರು ವಿಫಲರಾಗುತ್ತಾರೆ. ಮೀನರಾಶಿಯವರ ಲೈಂಗಿಕ ಜೀವನವು ಕೇವಲ ದೈಹಿಕ ಆಕರ್ಷಣೆ ಆಗಿರದೆ ಅದು ಭಾವನಾತ್ಮಕ ಬಂಧ ಮತ್ತು ಆಧ್ಯಾತ್ಮಿಕ ಮಿಲನವಾಗಿರುತ್ತದೆ. ಇವರು ರಾಶಿ ಚಕ್ರದ ಅತ್ಯಂತ ರೊಮ್ಯಾಂಟಿಕ್ ರಾಶಿಗಳಲ್ಲಿ ಒಬ್ಬರಾಗಿದ್ದು
ಹಾಸಿಗೆ ಮೇಲೆ ಇವರ ವರ್ತನೆ ತುಂಬಾ ಭಿನ್ನವಾಗಿರುತ್ತದೆ. ಮೀನ ರಾಶಿಯವರಿಗೆ ದೈಹಿಕ ಸಂಪರ್ಕಕ್ಕಿಂತ ಮೊದಲು ಮಾನಸಿಕ ಮತ್ತು ಭಾವನಾತ್ಮಕ ಸಂಪರ್ಕ ಬಹಳ ಮುಖ್ಯ. ಇವರು ತಮ್ಮ ಸಂಗಾತಿಯೊಂದಿಗೆ ಗಾಢವಾದ ಪ್ರೀತಿ ಮತ್ತು ನಂಬಿಕೆ ಇದ್ದಾಗ ಮಾತ್ರ ಅವರು ಸಂಪೂರ್ಣವಾಗಿ ತೆರೆದುಕೊಳ್ಳುತ್ತಾರೆ. ಇವರಿಗೆ ಲೈಂಗಿಕತೆ ಎಂಬುದು ಪ್ರೀತಿಯನ್ನ ವ್ಯಕ್ತಪಡಿಸುವ ಒಂದು ಅತ್ಯುನ್ನತ ರೂಪ ಎಂದು ಭಾವಿಸುತ್ತಾರೆ. ಕಲ್ಪನಾ ಲೋಕದಲ್ಲಿ ವಿಹರಿಸುವ ಗುಣ ಇವರಿಗಿರುತ್ತದೆ. ಇವರ ಲೈಂಗಿಕ ಜೀವನದಲ್ಲೂ ಪ್ರತಿಫಲಿಸುತ್ತದೆ. ಅವರು ಹೊಸ ಪ್ರಯೋಗಗಳನ್ನ ಮಾಡಲು ಅಂದ್ರೆ ರೋಲ್ ಪ್ಲೇ ಅಥವಾ ರೊಮ್ಯಾಂಟಿಕ್ ಆದ ವಾತಾವರಣವನ್ನ ಸೃಷ್ಟಿಸಲು ಇಷ್ಟಪಡುತ್ತಾರೆ. ಸಂಗಾತಿಯ ಆಸೆಯನ್ನ ಪೂರೈಸುವುದರಲ್ಲಿ ಇವರಿಗೆ ಅಪಾರ ಆನಂದ ಸಿಗುತ್ತದೆ. ಹಾಸಿಗೆ ಮೇಲೆ ಮೀನ ರಾಶಿಯವರು ಬಹಳ ನಿಸ್ವಾರ್ಥಿಗಳು. ತಮ್ಮ ಸಂತೋಷಕ್ಕಿಂತ ಹೆಚ್ಚಾಗಿ ಸಂಗಾತಿಯ ತೃಪ್ತಿಗೆ ಇವರು ಆದ್ಯತೆಯನ್ನ ನೀಡುತ್ತಾರೆ. ಸಂಗಾತಿಯ ಸಣ್ಣ ಸಣ್ಣ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುವ ಅದ್ಭುತ ಶಕ್ತಿ ಇವರಿಗಿರುತ್ತದೆ. ಇವರು ಆಕ್ರಮಣಕಾರಿ ಅಂದ್ರೆ ಅಗ್ರೆಸಿವ್ ಪ್ರವೃತ್ತಿಗಿಂತ ಹೆಚ್ಚಾಗಿ ಮೃದುವಾದ, ನಿಧಾನಗತಿಯ ಮತ್ತು ಸುದೀರ್ಘವಾದ ಪ್ರೇಮ ಸಲ್ಲಾಪವನ್ನ ಇಷ್ಟಪಡುತ್ತಾರೆ. ಸ್ಪರ್ಶ, ತಬ್ಬಿಕೊಳ್ಳುವುದು ಮತ್ತು ಚುಂಬನಗಳಿಗೆ ಇವರು ಹೆಚ್ಚು ಬೆಲೆಯನ್ನ ಕೊಡುತ್ತಾರೆ. ಮೀನು ರಾಶಿಯವರು ನಿಸ್ವಾರ್ಥಿಗಳು, ಆದರೆ ಇತರರಿಗೆ ಇವರು ನಿಷ್ಠರಾಗಿ ಕಾಣಬಹುದು. ಸರಳತೆ ಮತ್ತು ಶಾಂತ ಸ್ವಭಾವದವರಾದ ಇವರು ತಮ್ಮ ಸುತ್ತಮುತ್ತಲೂ ಸುರಕ್ಷತೆ ಮತ್ತು ಸ್ನೇಹಶೀಲತೆಯ ಭಾವನೆಯನ್ನ ಹೊಂದಲು ಹಾಗೂ ಬೆಳೆಯಲು ಬಯಸುತ್ತಾರೆ. ಮೀನ ರಾಶಿಯು ದ್ವಂದ್ವ ಚಿಹ್ನೆಯಾಗಿದ್ದರಿಂದ ಇತರರಿಗೆ ಮಾತ್ರವಲ್ಲದೆ ಅವರಿಗೂ ತಮ್ಮ ನಿಲುವುಗಳು ಒಗಟಾಗಿಯೇ ಉಳಿಯುತ್ತವೆ. ಕೆಲವೊಮ್ಮೆ ಇವರು ಹೆಚ್ಚು ಆತಂಕಕ್ಕೆ ಒಳಗಾಗುತ್ತಾರೆ ಮತ್ತು ತಕ್ಷಣವೇ ನಿರಾಶರಾಗುತ್ತಾರೆ. ಜೀವನದಲ್ಲಿ ಕೆಲವೊಮ್ಮೆ ಇಚ್ಛಾಶಕ್ತಿಯ ಕೊರತೆಯನ್ನು ಇವರು ಎದುರಿಸುತ್ತಾರೆ. ಇವರು ಅತೀಂದ್ರಿಯ ಶಕ್ತಿ ಮತ್ತು ವಿಜ್ಞಾನದ ಬಗ್ಗೆ ವಿಶೇಷ ಕುತೂಹಲವನ್ನ ಹೊಂದಿರುತ್ತಾರೆ. ಎರಡು ಮೀನುಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಸಂಕೇತವಿರುವ ಈ ರಾಶಿಯವರು ಉಭಯ ಸ್ವಭಾವದವರಾಗಿದ್ದಾರೆ. ಅಂದ್ರೆ ಡ್ಯುಯಲ್ ಪರ್ಸನಾಲಿಟಿಯನ್ನ ಇವರು ಹೊಂದಿರುತ್ತಾರೆ. ಕೆಲವೊಮ್ಮೆ ಇವರು ಅಪಾಯಕಾರಿ ಅಂತ ವರ್ತಿಸಿದರೆ ಇನ್ನೊಮ್ಮೆ ಮೃದು ಸ್ವಭಾವದಂತೆ ಕಾಣಿಸುತ್ತಾರೆ. ಇವರು ಪ್ರತಿಭಾವಂತರು ಹಾಗೂ ವಿವಿಧ ಪರಿಸರಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಕೂಡ ಹೊಂದಿರುತ್ತಾರೆ. ಇವರು ಇತರರೊಂದಿಗೆ ತಮ್ಮ ಜ್ಞಾನವನ್ನ ಶೇರ್ ಮಾಡಿಕೊಳ್ಳುತ್ತಾರೆ, ಇತರರ ಇಚ್ಛೆಗೂ ಅವಕಾಶ ನೀಡುತ್ತಾರೆ. ಇವರ ಮುಖ್ಯ ಲಕ್ಷಣವೇನೆಂದರೆ ಇವರು ದೊಡ್ಡ ಕನಸುಗಾರರು. ತಮ್ಮ ಕಲ್ಪನಾ ಲೋಕದಲ್ಲಿ ಜೀವಿಸಲು ಇಷ್ಟಪಡುತ್ತಾರೆ. ವಾಸ್ತವತೆಗೆ ಇದು ಕೆಲವೊಮ್ಮೆ ದೂರವಿರಬಹುದು. ಇವರು ಬಹಳ ಆಕರ್ಷಕ ಸ್ವಭಾವದವರು. ಜನರು ಇವರ ನಕಾರಾತ್ಮಕ ಸ್ವಭಾವವನ್ನ ಬದಿಗೊತ್ತಿ ಸಕಾರಾತ್ಮಕ ಸ್ವಭಾವವನ್ನ ಇಷ್ಟಪಡುತ್ತಾರೆ. ಇವರು ತುಂಬಾ ರೊಮ್ಯಾಂಟಿಕ್ ಸ್ವಭಾವದವರು. ವಿವಾದಗಳನ್ನ ತಪ್ಪಿಸಿ ವಾಸ್ತವದ ಕಹಿ ಸತ್ಯಗಳನ್ನ ಎದುರಿಸುವಾಗ ಖಿನ್ನರಾಗುತ್ತಾರೆ. ಹೀಗಾಗಿ ಇವರು ಜೀವನದಲ್ಲಿ ದುರ್ಬಲತೆಯನ್ನ ಹೆಚ್ಚಾಗಿ ಪಡೆದುಕೊಳ್ಳುತ್ತಾರೆ. ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಮೀನ ರಾಶಿಯವರು ಸಂಬಂಧದಲ್ಲಿ ಆಳವಾಗಿರುತ್ತಾರೆ. ಈ ವ್ಯಕ್ತಿಗಳು ಪ್ರೀತಿಯಲ್ಲಿ ಮೃದು ಮತ್ತು ದೊಡ್ಡ ಹೃದಯವನ್ನ ಕೂಡ ಹೊಂದಿರುತ್ತಾರೆ. ಇವರು ತಮ್ಮ ಸಂಗಾತಿಯೊಂದಿಗೆ ನಿಷ್ಠಾವಂತರಾಗಿರುತ್ತಾರೆ ಹಾಗೂ ಅವರನ್ನ ತುಂಬಾ ಪ್ರೀತಿಯಿಂದ ನೋಡುತ್ತಾರೆ. ಪ್ರೀತಿಯಲ್ಲಿ ಕೆಲವೊಂದು ಗೀಳುಗಳನ್ನ ಹೊಂದಲು ಇವರು ಬಯಸುತ್ತಾರೆ. ಸಂಗಾತಿಗೆ ಉಡುಗೊರೆಯನ್ನ ನೀಡಲು ಇಷ್ಟಪಡುತ್ತಾರೆ ಮತ್ತು ತಮ್ಮ ಬಾಳ ಸಂಗಾತಿಯನ್ನ ರಾಜಕುಮಾರನಂತೆ ಅಥವಾ ರಾಜಕುಮಾರಂತೆ ನೋಡಿಕೊಳ್ಳುತ್ತಾರೆ. ಸ್ನೇಹಿತರಾಗಿ ತಮ್ಮ ಸ್ನೇಹಿತರ ಬಗ್ಗೆ ಕಾಳಜಿ ಹಾಗೂ ಪ್ರೀತಿಯನ್ನ ಕೂಡ ಹೊಂದಿರುತ್ತಾರೆ. ಅಗತ್ಯವಿದ್ದಾಗ ಸ್ನೇಹಿತರಿಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಇವರು ಬೆಂಬಲದ ಆಧಾರ ಸ್ತಂಭ. ನಿಜವಾದ ಸ್ನೇಹವಾದಲ್ಲಿ ಅದು ಜೀವಂತವರೆಗೂ ಇವರು ಶಾಶ್ವತವಾಗಿ ಅವರನ್ನ ನೋಡಿಕೊಳ್ಳುತ್ತಾರೆ. ಮೀನು ರಾಶಿಯವರು ಅತ್ಯಂತ ಸೂಕ್ಷ್ಮವಾದ ಭೌತಿಕ ರಚನೆಯನ್ನು ಹೊಂದಿರುತ್ತಾರೆ. ಇವರ ಪಾದಗಳು, ಉಸಿರಾಟ ಮತ್ತು ರಕ್ತ ಪರಿಚಲನಾ ವ್ಯವಸ್ಥೆಯು ಸಾಮಾನ್ಯವಾಗಿ ಇವರನ್ನ ಕಾಣಬಹುದು. ಅದಲ್ಲದೆ ಇವರು ಹೆಚ್ಚಾಗಿ ಜಂಕ್ ಫುಡ್ ಅನ್ನ ಇಷ್ಟಪಡುತ್ತಾರೆ. ಹೀಗಾಗಿ ಇದು ಅಧಿಕ ತೂಕಕ್ಕೂ ಕಾರಣವಾಗುತ್ತದೆ ಮತ್ತು ವ್ಯಸನಗಳಿಗೆ ಅಂದ್ರೆ ಅಡಿಕ್ಷನ್ಗೂ ಕೂಡ ಕಾರಣವಾಗಬಹುದು. ಸಣ್ಣ ಕಾಲೋಚಿತ ಬದಲಾವಣೆಗೂ ಆರೋಗ್ಯದ ಮೇಲೆ ಇವರ ಮೇಲೆ ಪರಿಣಾಮ ಬೀರುತ್ತದೆ. ಕಾಲುಗಳಲ್ಲಿ ಸಂಧಿವಾದ ಅಥವಾ ರಕ್ತ ಪರಿಚಲನೆ ಸಮಸ್ಯೆ ಇವರನ್ನ ಸದಾಕಾಲ ಕಾಡುತ್ತದೆ. ಮೀನು ರಾಶಿಯವರು ತಮ್ಮ ಕನಸನ್ನ ನನಸಾಗಿಸುವ ಪ್ರವೃತ್ತಿ ಜೀವನಕ್ಕೆ ಕಾಲಿಡಲು ಬಯಸುತ್ತಾರೆ. ಇವರು ಅಸಾಧಾರಣ ಸೂಕ್ಷ್ಮ ಮತ್ತು ಸೃಜನಶೀಲ ಜೀವಿಗಳಾಗಿದ್ದಾರೆ. ಈ ಕಾಲ್ಪನಿಕ ಜೀವಿಗಳು ಬದುಕಬೇಕೆಂಬ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ. ಅದರಂತೆ ತಮ್ಮ ಕನಸನ್ನ ಈಡೇರಿಸಲು ಕೂಡ ಸದಾಕಾಲ ಪ್ರಯತ್ನ ಮಾಡುತ್ತಾರೆ. ಆರಂಭದಲ್ಲಿ ಹಣದ ಲಾಭವನ್ನ ಗಳಿಸುವಂತಹ ಉದ್ಯೋಗವನ್ನ ಬಯಸುತ್ತಾರೆ. ಕೆಲಸದಲ್ಲಿ ಸಾಧನೆಯನ್ನು ಮಾಡಿದಾಗ ತೃಪ್ತಿಯನ್ನ ಪಡೆಯುತ್ತಾರೆ. ಇವರು ದತ್ತಿ ಕೆಲಸ ಮತ್ತು ಸಮಾಜ ಸೇವಾ ಚಟುವಟಿಕೆಯತ್ತ ಹೆಚ್ಚು ಒಲವನ್ನ ತೋರುತ್ತಾರೆ. ಸಾಮಾನ್ಯವಾಗಿ ಇವರಿಗೆ ಸರಿ ಹೊಂದುವ ಪ್ರವೃತ್ತಿ ಎಂದರೆ ಮನರಂಜನೆ ಮತ್ತು ಮಾಧ್ಯಮ ಉದ್ಯಮವಾಗಿದೆ. ಸೃಜನಶೀಲ ಕ್ಷೇತ್ರಗಳಾದ ಬರವಣಿಗೆ, ಕವನ, ಒಳಾಂಗಣ ವಿನ್ಯಾಸ, ವಾಸ್ತುಶಿಲ್ಪ ಇತ್ಯಾದಿಗಳಿಗೆ ಇವರು ಹೊಂದಾಣಿಕೆ ಜಾಸ್ತಿ ಹೊಂದುತ್ತಾರೆ. ಮೀನ ರಾಶಿಯವರು ಉದಾರತೆ ಉಳ್ಳವರು ಹಾಗೂ ಅತ್ಯಂತ ಭಾವುಕರಾಗಿರುತ್ತಾರೆ. ಎಲ್ಲರಿಗೂ ನಿಜವಾದ ಸ್ನೇಹಿತರಾಗಿರುವುದರಿಂದ ಇವರು ಸಾಮಾಜಿಕ ವಲಯದಲ್ಲಿ ಜನಪ್ರಿಯತೆಯನ್ನು ಹೊಂದಿರುತ್ತಾರೆ. ಮಾನವ ಸಂಬಂಧಗಳಿಗೆ ಹೆಚ್ಚು ಗೌರವವನ್ನು ಕೊಡುತ್ತಾರೆ. ಇವರು ಪ್ರೀತಿಸುವ ಸಂಗಾತಿಯನ್ನ ಎಲ್ಲರಿಗಿಂತ ಹೆಚ್ಚಾಗಿ ಮೇಲಿಡುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರ
ವಾಸ್ತುಶಾಸ್ತ್ರದ ಪ್ರಕಾರ ಮೀನ ರಾಶಿಯವರಿಗೆ ವಿವಾಹಕ್ಕೆ ಅತ್ಯಂತ ಸೂಕ್ತವಾದ ರಾಶಿಗಳೆಂದರೆ ಅದು ವೃಶ್ಚಿಕ ರಾಶಿ ಅಂದ್ರೆ ಸ್ಕಾರ್ಪಿಯೋ. ಇದು ಅತ್ಯುತ್ತಮ ಜೋಡಿಯಾಗಿದೆ. ಇವೆರಡು ಜಲತತ್ವಗಳ ರಾಶಿಗಳಾಗಿರೋದ್ರಿಂದ ಒಬ್ಬರನ್ನೊಬ್ಬರು ಮಾತೇ ಇಲ್ಲದೆ ಅರ್ಥ ಕೂಡ ಮಾಡಿಕೊಳ್ಳುತ್ತಾರೆ. ವೃಶ್ಚಿಕ ರಾಶಿಯವರು ದೃಢ ನಿರ್ಧಾರಗಳು ಮೀನ ರಾಶಿಯವರ ಗೊಂದಲ ನಿವಾರಿಸಲು ಸಹಾಯ ಮಾಡುತ್ತವೆ. ಇವರ ನಡುವೆ ಗಾಢವಾದ ಪ್ರೇಮ ಮತ್ತು ನಿಷ್ಠೆ ಕೂಡ ಇರುತ್ತದೆ. ಇನ್ನೊಂದು ರಾಶಿ ಏನಂದ್ರೆ ಕರ್ಕಟ ರಾಶಿ ಅಂದ್ರೆ ಕ್ಯಾನ್ಸರ್. ಇವರಿಗೆ ಮತ್ತು ಮೀನ ರಾಶಿಯವರಿಗೆ ಭಾವನಾತ್ಮಕ ಬಂಧ ಇರುತ್ತದೆ. ಕರ್ಕಟ ರಾಶಿಯವರು ಮೀನ ರಾಶಿಯವರಿಗೆ ಬೇಕಾದ ಪ್ರೀತಿ ಮತ್ತು ರಕ್ಷಣೆಯನ್ನು ನೀಡುತ್ತಾರೆ. ಇಬ್ಬರು ಸಂಸಾರ ಮತ್ತು ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದರಿಂದ ಇವರ ಬಾಂಧವ್ಯ ಜೀವನ ಬಹಳ ಸುಖಮಯವಾಗಿರುತ್ತದೆ. ಸ್ನೇಹಿತರೆ, ನೀವು ಕೂಡ ಈ ರಾಶಿಯವರಾಗಿದ್ದರೆ ನಿಮ್ಮ ಗುಣಲಕ್ಷಣಗಳು ಸರಿಯೋ ಇಲ್ಲವೋ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೂ ನಿಮ್ಮ ಅನುಭವಗಳನ್ನ ರಿಪ್ಲೈ ಕೂಡ ಮಾಡಬಹುದು. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯ ನೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.